ನಮ್ಮ ಸಂಸ್ಕೃತಿ, ಕಲೆ, ಶಿಲ್ಪಕಲೆ ವೈಭವವನ್ನ ಮತ್ತೆ ಸಾರುವ ನಿಟ್ಟಿನಲ್ಲಿ ಕಾರ್ಕಳ ಉತ್ಸವ ಹೊಸ ಭಾಷ್ಯ ಬರೆಯಲಿದೆ ಎಂದು ಕಾರ್ಕಳ ಜೈನ ಮಠದ ಲಲಿತ ಕೀರ್ತಿ ಭಟ್ಟಾರಕ ಪಟ್ಟಾಚಾರ್ಯವರ್ಯ ಮಹಾಸ್ವಾಮೀಜಿ ಹೇಳಿದರು. ಅವರು ಇಂದು ಕಾರ್ಕಳ ಸ್ವರಾಜ್ ಮೈದಾನದಲ್ಲಿ ಚಪ್ಪರ ನೆರವೇರಿಸಿದ ಬಳಿಕ ಆಶೀರ್ವಚನ ನೀಡಿದರು. ಹೊಸ ಪರಿಕಲ್ಪನೆಯ ಸಹಕಾರದೊಂದಿಗೆ ಕಾರ್ಕಳ ಉತ್ಸವ ನಡೆಯುತ್ತಿದ್ದು ಕಾರ್ಯಕ್ರಮ ಯಶಸ್ವಿಯಾಗಲಿ ಎಂದು ಹಾರೈಸಿದರು. ನಾವು ಕೂಡ ಏನಾದರೂ ಒಂದು ಇಲ್ಲಿಯ ಕೊಡುಗೆ ಕೊಡಬೇಕು ಅಂತ ಹೇಳಿ ಅವರು ಕೂಡ ಆ ಚತುರ್ಮುಖ ಬಸ್ಸಿ 16ನೇ ಶತಮಾನ 14ನೇ ಶತಮಾನ ನಮ್ಮ ಆ ಚತುರ್ಮುಖ ಎದುರಿರತಕ್ಕಂಥ ಗೊಮ್ಮಟೇಶ್ವರ ಸ್ವಾಮಿ ಯಾವ ಕಾಲದಲ್ಲಿ ಆ ಭಗವಂತ ಈ ಚತುರ್ಥಕಲ ಆದಿ ಯುಗದಲ್ಲಿ ಆ ಭಗವಂತ ಭೂಮಿಯಲ್ಲಿ ನಿಮ್ಮ ಹಾಗೆ ಓಡಾಡಿ ರಾಜ್ಯಭಾರ ಮಾಡಿ ಎಲ್ಲ ಸಂಸಾರವನ್ನು ಸಾಕಿ ಅದರಲ್ಲಿ ಅವರ ದೊಡ್ಡ ಮಗ ಚಕ್ರವರ್ತಿ ಆದರು. ಆದರೆ ಮಾನವರಲ್ಲಿ ಯಾವಾಗಲೂ ಇದು ನಡೆಯುತ್ತುಂಟು ಕೋಲಾಟ. ನಮ್ಮ ದೇಶದಲ್ಲಿ ಆ ಕೋಲಾಟ ನಿಲ್ಲಬೇಕು. ನಾನು ಹೇಳುವುದು ಬಿಟ್ಟು ನಾವಂತ ಭಾವನೆ ಬೇಕು. ಭಾರತ ದೇಶ ಯಾರದ್ದು ಒಬ್ಬರದ್ದು ಇಬ್ಬರದಲ್ಲ. ಭಾರತ ದೇಶ ಅದು ದೇವರಿಗೆ ಸಂಬಂಧಪಟ್ಟದ್ದು, ಭೂಮಿಕಾಯತ ಅಂತ ಹೇಳ್ತೇವೆ ನಾವು. ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವ, ಅತಿದೇವೋಭವ ಅಂತ ಹೇಳ್ತೇವೆ ನಾವು. ಮಾತೃಸ್ಥಾನ ಹೇಗೆ ಒಂದು ಮಹಿಳೆಗೆ, ಮಕ್ಕಳ ತಾಯಿಗೆ ಮಾತೃಸ್ಥಾನ, ಇಡೀ ಜಗತ್ತಿನಲ್ಲಿ ಮಾತೃದೇವೋಭವ ಅಂತ ಹೇಳಿದ್ದಾರೆ. ಹೌದಾ? ತಾಯಿಗೆ ಇದ್ದಂಥ ಒಂದು ಸುಖ ದುಃಖ ಸಮಸ್ಯೆಗಳು ಪ್ರತಿಯೊಂದು ಕೂಡ ಒಳ್ಳೆಯದು ಕೆಟ್ಟದ್ದು ಹಸಿವು ಬಾಯಿಕೆ ಏನಿದ್ರು ಕೂಡ ಆ ಮಾತೃಸ್ಥಾನ ಉಂಟಲ್ವಾ, ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಬೈಲೂರು ರಾಮಕೃಷ್ಣ ಆಶ್ರಮದ ಸ್ವಾಮಿ ವಿನಾಯಕಾನಂದ ಮಹಾರಾಜ್ ಅವರು ಮಾತನಾಡಿ, ಸಂಸ್ಕೃತಿ ಆದ್ಯತೆಯ ಕಲೆಯ ಮೂಲ ಆಧುನಿಕತೆ ಅನ್ವೇಷಣೆ ಹೆಸರಿನಲ್ಲಿ ನಮ್ಮ ಸಂಸ್ಕೃತಿ ಕಲೆ ಅವನತಿಯತ್ತ ಸಾಗಬಾರದು. ಇಂಥ ಸನ್ನಿವೇಶದಲ್ಲಿ ಕಾರ್ಕಳ ಉತ್ಸವ ನಡೆಯುತ್ತಿರುವುದು ಅತ್ಯಂತ ಅರ್ಥಪೂರ್ಣ ಎಂದು ಹೇಳಿದರು. ಕಾರ್ಕಳದ ಕಲೆ ಸಂಸ್ಕೃತಿಯನ್ನ ಉಳಿದ ಜಿಲ್ಲೆಗಳಿಗೆ ತಿಳಿಸಿಕೊಡುವ ಪ್ರಯತ್ನದೊಂದಿಗೆ ಸಾಹಿತ್ಯ ಸಂಸ್ಕೃತಿ ಮೂಡಿಬರಲಿ ಎಂದು ಸಚಿವ ಸುನಿಲ್ ಕುಮಾರ್ ಆಶಯ ವ್ಯಕ್ತಪಡಿಸಿದರು. ಮತ್ತು ಎಲ್ಲರ ಸಹಕಾರದೊಂದಿಗೆ ನಡೀತಾ ಇರುವಂತಹ ಈ ಉತ್ಸವ ಕಾರ್ಕಳದಲ್ಲಿ ಮತ್ತು ನಾಡಿನಲ್ಲಿ ಒಂದು ಹೊಸ ಸಂಚಲನವನ್ನ ನಿರ್ಮಾಣ ಮಾಡಬೇಕು ಅನ್ನುವಂಥದ್ದು ನಮ್ಮೆಲ್ಲರದು ಕೂಡ ಕಲ್ಪನೆ. ನಾನು ಈ ಹಿಂದೆನೂ ಕೂಡ ಉಲ್ಲೇಖ ಮಾಡಿದ್ದೆ. ಕಾರ್ಕಳದ ಪ್ರವಾಸೋದ್ಯಮ ಕ್ಷೇತ್ರವನ್ನ ನಾಡಿನ ಜನರಿಗೆ ಪರಿಚಯಿಸಬೇಕು. ಕಾರ್ಕಳದ ಕಲೆ ಸಂಸ್ಕೃತಿಯನ್ನ ಉಳಿದ ಜಿಲ್ಲೆಗಳಿಗೆ ತಿಳಿಸ್ಕೊಡ್ಬೇಕು. ರಾಜ್ಯದ ಬೇರೆ ಬೇರೆ ಜಿಲ್ಲೆಯ ಕಲೆಗಳನ್ನು ನಮ್ಮೂರಿನ ಜನರಿಗೆ ತಿಳಿಸ್ಕೊಡ್ಬೇಕು ಅನ್ನುವಂಥ ಒಂದು ಎರಡು ರೀತಿಯಾದಂಥ ಆಲೋಚನೆಗಳ ಕಾರ್ಯಕ್ರಮ ಸಾಹಿತ್ಯ, ಸಂಸ್ಕೃತಿ ಮತ್ತು ಭಾಷೆ, ಇದನ್ನು ಮೂರನ್ನೂ ಕೂಡ ಸಮ್ಮಿಳಿತಗೊಳಿಸಿರುವಂತಹ ಈ ಕಾರ್ಯಕ್ರಮ ಕಾರ್ಕಳ ಉತ್ಸವ. ಕಾರ್ಕಳದ ಬಗ್ಗೆ ನಮಗೆ ಅತ್ಯಂತ ಹೆಮ್ಮೆ ಇದೆ. ಕಾರ್ಕಳದಲ್ಲಿ ಜನಿಸಿರುವಂತಹ ನಮಗೆ ಕಾರ್ಕಳದ ಬಗ್ಗೆ ಅಭಿಮಾನ, ಪ್ರೀತಿ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾನೆ ಹೋಗಬೇಕು. ಕಾರ್ಕಳದ ಗೀತೆಯನ್ನು ನೋಡಿದಾಗ ನಮಗನ್ಸುತ್ತೆ ಕಾರ್ಕಳ ಗೀತೆಯನ್ನ ರಚನೆ ಮಾಡಬೇಕಾದ್ರೆ ತುಂಬಾ ಚರ್ಚೆಗಳನ್ನ ಮಾಡಿ ಆ ಗೀತೆಯನ್ನ ನಾವು ರಚನೆ ಮಾಡಿದ್ದು. ಇಡೀ ಕಾರ್ಕಳದ ಕಲ್ಪನೆಯನ್ನ ಬರುವಂತ ರೀತಿಯಲ್ಲಿ ಆ ಕಾರ್ಕಳದ ಗೀತೆಯನ್ನ ರಚನೆ ಮಾಡಿದೆ. ವೇದಿಕೆಯಲ್ಲಿ ಪುರಸಭಾಧ್ಯಕ್ಷರಾದ ಸುಮಾ ಕೇಶವ್ ಉಪಸ್ಥಿತರಿದ್ದರು. ಜ್ಯೋತಿ ರಮೇಶ್ ಪ್ರಾರ್ಥಿಸಿ, ಯೋಗೇಶ್ ಗಿಣಿ ಕಾರ್ಕಳ ಗೀತೆಯನ್ನ ಹಾಡಿದ್ರು. ಸುಮಿತಾ ಶೆಟ್ಟಿ ಬೈಲೂರು ಸ್ವಾಗತಿಸಿದ್ರು. ಸರಳವಾದ ಧಾರ್ಮಿಕ ಸಭೆಯನ್ನ